ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷ ಹಾಗೂ ಯುವ ಕಾಂಗ್ರೆಸ್ನ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವು ಚಂದಳಿಕೆ ಭಾರತ್ ಆಡಿಟೋರಿಯಂನಲ್ಲಿ ನಡೆಯಿತು. ಮಾಜಿ ಉಸ್ತುವಾರಿ ಸಚಿವ ಬಿ ರಮನಾಥ್ ರೈ ಮಾತನಾಡಿ, ನೈಜ ಜಾತ್ಯತೀತ ಪಕ್ಷವಾದ ಕಾಂಗ್ರೆಸ್ ಬಡವರಿಗೆ ಅನ್ಯಾಯ ಎಸಗಿಲ್ಲ. ಸ್ವಾಭಿಮಾನದ ಬದುಕು ನೀಡಿದ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುವ ಅನಿವಾರ್ಯತೆ ಇದೆ. ಅಪಪ್ರಚಾರಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡುವ ಕಾರ್ಯ ನಮ್ಮಿಂದ ನಡೀಬೇಕು ಅಂತ ಹೇಳಿದರು. ಅನೇಕ ವಿಚಾರ ಮಾಡಿ ನಮ್ಮನೆ ಬರೀ ವರ್ಷ ಮಾಡೋದಲ್ಲ, ಮಾತನಾಡೋದಲ್ಲ. ಸಾಮಾಜಿಕ ನ್ಯಾಯದ ವಂಚಿತರಾಯಿನ ದುರ್ಬಲ ವರ್ಗದಲ್ಲಿ ಸ್ವಾಭಿಮಾನದ ಬದುಕುಗಳ ಪಕ್ಷಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಒಂದೇ ವಾಕ್ಯದ ಸಾಮಾಜಿಕ ನ್ಯಾಯದ ವಂಚಿತರಾಯಿನ ದುರ್ಬಲ ವರ್ಗದಕ್ಕೆ ಸಾಮಾಜಿಕ ನ್ಯಾಯ ಕೊಡುವ ಪಕ್ಷಕ್ಕೆ ನಾನು ಕಾಂಗ್ರೆಸ್ ಪಕ್ಷ. ಈ ದೇಶ ಸಂವಿಧಾನ ಮಾತಾ ಜಾತಿ, ಮಾತಾ ಧರ್ಮ, ಮಾತಾ ಭಾಷೆ ಜನಗಳಿಗೆ ಸಮಾನమైన ಅವಕಾಶ ಕೊಡ್ತದ. ಅವೇ ರೀತಿ ಮಾತಾ ಜಾತಿ, ಮಾತಾ ಧರ್ಮ, ಮಾತಾ ಭಾಷೆ ಒಟ್ಟು ಸೇರಿಸೋದು ಒಂದು ಪ್ರಬಲವಾದ ಕಟ್ಟಡವಾದ ಪಕ್ಷಕ್ಕಿದ್ದಾಗ ಈ ದೇಶದ ಕಾಂಗ್ರೆಸ್ ಪಕ್ಷ. ಕಾರ್ಯಕ್ರಮ ಉದ್ಘಾಟಿಸಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ, ರೈತರ ಸಮಸ್ಯೆ ಕೇಳುವ ವ್ಯವಧಾನ ಸರ್ಕಾರಗಳಿಗಿಲ್ಲ. ಕೋವಿಡ್ 2ನೇ ಅಲೆಯ ನಿಯಂತ್ರಣಕ್ಕೆ ಕೇಂದ್ರ ಅಗತ್ಯ ಕ್ರಮ ಕೈಗೊಳ್ಳದ ಕಾರಣ ಅಪಾಯದ ಹಂತಕ್ಕೆ ತಲುಪಿದೆ. ವಿಪರೀತ ಬೆಲೆ ಏರಿಕೆಯಾಗ್ತಾ ಇದ್ರೂ ಜನರ ಸಮಸ್ಯೆ ಕೇಳುವವರಿಲ್ಲ. ದೇಶದಲ್ಲಿನ ಮೂಲಭೂತ ಸೌಕರ್ಯದ ಕೊಡುಗೆ ಕಾಂಗ್ರೆಸ್ ಪಕ್ಷದ್ದಾಗಿದೆ ಅಂತ ತಿಳಿಸಿದರು. ಇವತ್ತು ಜಿಲ್ಲೆಯನ್ನ ಯೂನಿಟ್ ಆಗಿ ಇಟ್ಕೊಂಡು ಎಲ್ಲ ಕ್ಷೇತ್ರ ಕೂಡ ಭೇಟಿಯನ್ನು ಕೊಟ್ಟು ನಮ್ಮ ಕಾರ್ಯಕರ್ತರಿಗೆ, ಅವರ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸವನ್ನು ಮೂಡಿಸುವಂತಹ ಸುಳ್ಳು ಪ್ರಚಾರಗಳ ಮುಖಾಂತರ ಆತ್ಮವಿಶ್ವಾಸವನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತಾರೆ. ನಾವು ಕೂಡ ಕಾಂಗ್ರೆಸ್ ಪಕ್ಷದವರು, ನಾವು ಬರೇ ಜಿಲ್ಲಾ ಕಾಂಗ್ರೆಸ್ನ ಹಂತದಲ್ಲಿ ಮಾತ್ರ ಸಭೆ ಮಾಡುವಂಥದ್ದಲ್ಲ, ಪ್ರತಿಯೊಂದು ಬ್ಲಾಕ್ ಕಾಂಗ್ರೆಸ್ ಹಂತಕ್ಕೆ ಕೂಡ ಹೋಗಿ ಬ್ಲಾಕ್ ಕಾಂಗ್ರೆಸ್ನ ಮಟ್ಟದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಇವತ್ತು ಆ ಸಭೆಯಲ್ಲಿ ಭಾಗವಹಿಸಿ ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ರೀತಿ ಆತ್ಮವಿಶ್ವಾಸ ಮೂಡುವಂತ ಅವಕಾಶ ಆಗ್ತದೆ. ಅದೇ ರೀತಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಲ್ಲಿ ಮಾತ್ರ ಇಲ್ಲಿ ಕೂಡು ಗ್ರಾಮೀಣ ಮಟ್ಟಕ್ಕೆ ಹೋಗಬೇಕು. ಗ್ರಾಮೀಣ ಕಾಂಗ್ರೆಸ್ನಲ್ಲಿ ಇವತ್ತು ಗ್ರಾಮೀಣ ಕಾಂಗ್ರೆಸ್ ಅನ್ನು ಕಟ್ಟುವಂತ ಕೆಲಸವನ್ನು ಮಾಡಿದೆ. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮಾತನಾಡಿ, ಪಕ್ಷವನ್ನ ಬಲಿಷ್ಠವಾಗಿ ಕಟ್ಟುವ ಕೆಲಸ ಎಲ್ಲರಿಂದ ನಡೀಬೇಕು ಎಂದರು. ಸ್ವಾತಂತ್ರ್ಯ ಗಣತಂತ್ರದ ಪಕ್ಷ ಕಾಂಗ್ರೆಸ್ ಪಕ್ಷ ಆಂಡ ಇನಿ ಆ ಕಾಂಗ್ರೆಸ್ ಪಕ್ಷದ ಒಲಿಪಾವನ ಕೆಲಸ ಇನಿ ಈ ಜಿಲ್ಲೆಗೆ ಮಲ್ಲ ಕೆಲಸ ಮಾಡ್ತಾನೆ. ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ, ಆಸ್ಕರ್ ಫರ್ನಾಂಡಿಸ್ ಮುಖ್ಯನೇ ನಾವು ಮರೆತೊಂದಿಲ್ಲ. ಈ ಜಿಲ್ಲೆಯ ಕಾಂಗ್ರೆಸ್ ಕಟ್ಟಿನಾಗಲಿ ವೀರಪ್ಪ ಮೊಯ್ಲಿ, ಜನಾರ್ದನ ಪೂಜಾರಿ, ಆಸ್ಕರ್ ಫರ್ನಾಂಡಿಸ್ ಎಂಗ್ಲಲ್ಲಿ ವಾಲ್ಕೋಸ್ ಪತ್ರ ಹೊಂದಿದ್ದ ಎಂಗ್ಲ ನಟ್ಟೆ ಸುಣ್ಣೋಡು ಓಡು ಕೈಗೆ ಚಿಹ್ನೆ ಬಿಟ್ಟು ಹೊಂದಿದ್ದಾಗಲಿ ಎಂಗ್ಲ ಏಲ್ಲ ಎಮ್ಮೆಲ್ಲೆ ಹಾಕೊಂಡು ನಿಂತಿದ್ದ ಎಂಗ್ಲನಿಗೆಲ್ಲ ಕೊನೆ ಕಾರ್ಯಕರ್ತರಾಗಿ ಪಿರಾದ ಕುರ್ಚಿಗೆ ಪಿರಾದ ಬೆಂಚಿ ಅವಾಗ ಕುರ್ಚಿನ ಭರವಸೆ ಬೆಂಚಿನ ಕಡೆಯ ಬೆಂಚಿನ ತುಳ್ಳು ನಿಂತಿನ ಕಾರ್ಯಕರ್ತ. ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ನೂತನ ಅಧ್ಯಕ್ಷರಾಗಿ ಡಾ ರಾಜಾರಾಮ್ ಕೆಬಿ ಹಾಗೂ ಯುವ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಸಿದ್ದಿಕುಲ್ ಅಕ್ಬರ್ ಅವರಿಗೆ ಹಿಂದಿನ ಅಧ್ಯಕ್ಷರು ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ಮಾಜಿ ಸಚಿವ ವಸಂತ ಬಂಗೇರ, ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಮಾಜಿ ಶಾಸಕಿ ಶಕುಂತಲಾ ಟಿ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪದ್ಮಶೇಖರ್ ಜೈನ್, ಅನಿತಾ ಹೇಮನಾಥ್ ಶೆಟ್ಟಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಪಿ ವರ್ಗೀಸ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲುಕ್ಮಾನ್, ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವೆಂಕಪ್ಪಗೌಡ, ಕಳಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ, ಕೆಪಿಸಿಸಿ ಕಾರ್ಯದರ್ಶಿ ಭರತ್ ಮುಂಡೋಡಿ, ಡಿಸಿಸಿ ಕಾರ್ಯದರ್ಶಿ ಸಿ ಪೌಲ್, ಮಾಜಿ ಅಧ್ಯಕ್ಷ ಪ್ರವೀಣ್ ಚಂದ್ರ ಆಳ್ವಾ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಮಠಂತಬೆಟ್ಟು, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮಹಮ್ಮದ್, ವಿಟ್ಲನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್ ಮತ್ತಿತರರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.